ಉಡುಪಿ ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಹಾತ್ಮ ಗಾಂಧಿ ಕಾಲೇಜು ಜಿ ಶಂಕರ್ ಕಾಲೇಜು ಇವರ ಸಹಯೋಗದಲ್ಲಿ ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. ಉಡುಪಿಯ ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಹಾತ್ಮ ಗಾಂಧಿ ಕಾಲೇಜು ಜಿ ಶಂಕರ್ ಕಾಲೇಜು ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿಯ ನೂತನ ರವೀಂದ್ರ ಕಲಾ ಮಂಟಪದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಉದ್ಘಾಟಿಸಿದರು. ಇದೇ ಸಂದರ್ಭ ತುಮಕೂರು ವೀರೇಶಾನಂದ ಸ್ವಾಮೀಜಿ ಅವರು ವಿವೇಕಾನಂದರ ಕುರಿತಾದ ಮುದ್ರಿತ ವಿಡಿಯೋವನ್ನು ಪ್ರಸಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತರಂಗ ವಾರಪತ್ರಿಕೆಯ ಸಂಪಾದಕರಾದ ಸಂಧ್ಯಾ, ನಗರಸಭಾ ಅಧ್ಯಕ್ಷರಾದ ಸುಮತಿ, ಎಂಜಿಎಂ ಕಾಲೇಜಿನ ಪ್ರಿನ್ಸಿಪಾಲ್ ದೇವಿದಾಸ್ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ತಾಕತ್ತನ್ನು ಕೊಡುತ್ತಲ್ಲ, ಇದನ್ನು ನಾನು ಶಿಕ್ಷಣ ಅಂತ ಕರೀತೇನೆ. ವಿವೇಕಾನಂದರ ದೃಷ್ಟಿಯಲ್ಲಿ ಲೈಫ್ ಇಸ್ ಎ ಚಾಲೆಂಜ್, ಲೈಫ್ ಈಸ್ ಎ ಗ್ರೇಟ್ ಚಾಲೆಂಜ್, ಲೈಫ್ ಈಸ್ ಡಿಸ್ಕವರಿ ಆಫ್ ಟ್ರೂತ್. ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಕಲ್ತ್ಕೊಳ್ತೇವೆ. ಎಕ್ಸ್ಪ್ಯಾನ್ಷನ್ ಆಫ್ ಲೈಫ್ ಡಿಫೈನ್ಸ್ ವಾಟ್ ಎವಲ್ಯೂಷನ್ ಈಸ್. ದಿ ಜರ್ನಿ ಆಫ್ ಲೈಫ್ defines the journey of truth. Man is moving from lower truth to higher truth and not from zero to higher truth. ಆದ್ದರಿಂದ ವಿಕಾಸ ಅನ್ನೋದು ವಿವೇಕಾನಂದರ ದೃಷ್ಟಿಯಲ್ಲಿ ಮನುಷ್ಯನ ಜೀವನದಲ್ಲಿ ಪಾಪವೆಂಬುದಿಲ್ಲ, ಮನುಷ್ಯನ ಜೀವನದಲ್ಲಿ